ತೋಟಗಾರಿಕಾ ಇಲಾಖೆ, ಲಯನ್ಸ್ ಕ್ಲಬ್ ಪುತ್ತೂರು ಪಾನಾಜೆ ಇವರ ಜಂಟಿ ಆಶ್ರಯದಲ್ಲಿ ಇದೇ ಬರುವ ತಾರೀಕು 9/7/2024 ನಾಡಿದ್ದು ಮಂಗಳವಾರ ಪಂಜಿಗುಡ್ಡೆ ಈಶ್ವರ ಭಟ್ ಅವರ ಮನೆಯಲ್ಲಿ ಇಡೀ ಕೃಷಿಕರ ಒಂದು ಏನು ತೊಂದರೆಗಳಿದೆ ಅದರ ಬಗ್ಗೆ ಒಂದು ಸಮಾವೇಶವನ್ನು ನಡೆಸಲಿಕ್ಕಿದ್ದೇವೆ. ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ಅದರಲ್ಲೂ ಪುತ್ತೂರು, ಸುಳ್ಯ, ಬೆಳ್ತಂಗಡಿ ಈ ಭಾಗದಲ್ಲಿ ಎಲ್ಲ ಅಡಿಕೆಗೆ ಜನ ಅವರ ಮೇನ್ ಕೃಷಿ, ಅವರ ಒಂದು ಕೃಷಿ ಜೀವನಾಳ ಅಂತ ಹೇಳಿದರೆ ಅದು ಅಡಿಕೆ. ಅಡಿಕೆಯಲ್ಲಾದರೆ ಏನು ಮಾಡಲಿಕ್ಕೆ ಸಾಧ್ಯ? ನಮಗೆ ಬೇರೆ ಯಾವುದೇ ಒಂದು ಕಮರ್ಷಿಯಲ್ ಕ್ರಾಪ್ ನಮ್ಮ ಹತ್ರ ಇಲ್ಲ. ನಮಗೆ ಬೇರೆ ಜೀವನ ನಡೆಸಲಿಕ್ಕೆ ಕಷ್ಟ ಆಗ್ಬೋದು ಈ ಭಾಗದವರಿಗೆ. ಇವತ್ತೆಲ್ಲ ಒಂದು ಸಮಾಧಾನಕರವಾದ ಜೀವನ ನಡೆಸ್ತಾ ಇದ್ದಾರೆ ಅಂತ ಹೇಳಿದರೆ ಅದು ಅಡಿಕೆ ಕೃಷಿಯಿಂದ. ಈಗ ಸುಮಾರು ಸುಳ್ಯದ ಸುಮಾರು 32 ಗ್ರಾಮಗಳಲ್ಲಿ ಹಳದಿ ರೋಗ ಬಂದಿದೆ, ಪೂರ್ತಿ ನಾಶ ಆಗಿದೆ. ಸರ್ಕಾರದಿಂದ ಕೂಡ ಅವರು ನಿರೀಕ್ಷಿತ ಮಟ್ಟದಲ್ಲಿ ಅವರಿಗೆ ಏನು ಅನುದಾನಗಳು ಇಲ್ಲದ್ರೆ ಪರಿಹಾರ ಕೊಡುವಂಥ ಕೆಲಸಗಳು ಸುಮಾರು 4-5 ವರ್ಷದಿಂದ ಆಗಲಿಲ್ಲ. ಇದು ನಿನ್ನೆ ಮೊನ್ನೆ ಆಗಿರುವಂಥದ್ದಲ್ಲ, 4-5 ವರ್ಷದಿಂದ ಹಂತ ಹಂತವಾಗಿ ಈ ಸಲ ಪಾನಾಜೆ, ಬೆಟ್ಟಂಪಾಡಿ, ಈ ಕಡೆ ನಮ್ಮ ಕಿಯ್ಯೂರು, ಕೊಲ್ತಿಗೆ ಈ ಹತ್ತಿರಕ್ಕೆಲ್ಲ ಬಂದಿದೆ. ಇದನ್ನು ನಾವು ಹೆಚ್ಚಿನ ಒಂದು ಇದಕ್ಕೆ ಗಮನ ಕೊಟ್ಟು ಪರಿಹಾರವನ್ನು ಹುಡುಕದಿದ್ದರೆ ನಾವು ಕಡೆಗೆ ಮೇಲೆ ನೋಡುವಂಥ ಪರಿಸ್ಥಿತಿ ಬರಬಹುದು. ರೈತರು ಕೂಡ ಹಾಗೆ, ಅವರು ಇಲ್ಲಿ ಚುನಾವಣೆ ಬರುವಾಗ ನಮ್ಮ ಜನಪ್ರತಿನಿಧಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದಷ್ಟು ಆಸೆ, ಆಕಾಂಕ್ಷೆಗಳು, ಭರವಸೆಗಳು ಎಲ್ಲ ರಾಶಿಯಾಗಿ ಹೋಗ್ತದೆ. ನಾನು ಅದರ ಹಿಂದೆ ಇದ್ದೇನೆ, ನಾನು ಅಡಿಕೆ ಹಿಂದೆ ಇದ್ದೇನೆ, ಎಲ್ಲ ಭರವಸೆಗಳಿರ್ತದೆ. ನಾನು ಸುಮಾರು ಒಂದು 10-12 ವರ್ಷದಿಂದ ಈ ಅಡಿಕೆ ಬೆಳೆಗಾರರ ಜೊತೆ, ಕಾರ್ಮಿಕರ ಜೊತೆ ಅವರ ಜೊತೆ ಸೇರಿ ಕೆಲಸ ಮಾಡುವಂಥದ್ದನ್ನು ಮಾಡಿದ್ದೀನಿ. ಸುಮಾರು 9 ವರ್ಷದ ಹಿಂದೆ ಯಾವಾಗ ಸುಪ್ರೀಂ ಕೋರ್ಟು ಅಡಿಕೆ ಆರೋಗ್ಯಕ್ಕೆ ಹಾನಿಕಾರ ಅನ್ನೋ ಒಂದು ಅಫಿಡವಿಟನ್ನು ಸುಪ್ರೀಂ ಕೋರ್ಟಿಗೆ ಸಲ್ಲಿಸಿದೆ. ಆಗ ಕೂಡ ನಾನು ಕ್ಯಾಂಪ್ಕದವರ ಜೊತೆ ಸೇರಿ ನಮ್ಮ JP ನಡ್ಡಾ ಅವರು ಆವಾಗ ಹೆಲ್ತ್ ಮಿನಿಸ್ಟರ್ ಆಗಿದ್ದರು ಸೆಂಟ್ರಲಲ್ಲಿ, ಅವರನ್ನು ಭೇಟಿ ಮಾಡಿ ಆ ಅಫಿಡವಿಟನ್ನು ಸುಪ್ರೀಂ ಕೋರ್ಟಿಂದ ವಾಪಸ್ಸು ತೆಗೆಯುವಂಥ ಪ್ರಯತ್ನವನ್ನು ನಾವು ಸಫಲರಾಗಿದ್ದೇವೆ. ರಾಜ್ಯ ಮತ್ತು ಕೇಂದ್ರ ಜೊತೆಯಲ್ಲಿ ಕೆಲಸ ಮಾಡಿದರೆ ಮಾತ್ರ ಇದಕ್ಕೆ ಪರಿಹಾರ ಹುಡುಕಲಿಕ್ಕೆ ಸಾಧ್ಯ. ಇವತ್ತು ಒಂದಷ್ಟು ಅಡಿಕೆ ಇಂಪೋರ್ಟ್ ಆಗುವಂಥದ್ದು, 5 ಲಕ್ಷ ಮೆಟ್ರಿಕ್ ಟನ್ ಅಡಿಕೆ ಇಂಪೋರ್ಟ್ ಆಗಿದೆ. ಇದು ಯಾಕೆ ಆಗ್ತದೆ ಅಂತ ನಾವು ಕೇಂದ್ರ ಮೇಲೆ ಬ್ಲೇಮ್ ಹಾಕುವಂಥದ್ದು, ಅದು ಕೇಂದ್ರ ಮಾಡಿರುವಂಥದ್ದು, ಇದು ರಾಜ್ಯ ಮಾಡಿರುವಂಥದ್ದು. ರಾಜಕೀಯ ಚೆಲ್ಲಾಟ ಅಡಿಕೆ ಕೃಷಿಯಲ್ಲಿ ಆಟ ಆಡಿದರೆ ಇದಕ್ಕೆ ಪರಿಹಾರ ಇಲ್ಲ. ಕೇಂದ್ರದವ್ರಿಗೆ ಗೊತ್ತಿರಲಿಕ್ಕಿಲ್ಲ, ಯಾವನ ಒಬ್ಬ ಟ್ರೇಡಿಂಗ್ ಮಾಡೋವನು ಅಲ್ಲಿ ನಾನು ಇಂಪೋರ್ಟ್ ಮಾಡಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಅಲ್ಲಿ ಹೋಗಿ ಕೇಳಿರ್ತಾರೆ. ಅವ್ರಿಗೇನು ಇದು ದೇಶಕ್ಕೆ ಬೇಡಿಕೆ ಇದೆ ಅಂತ ಹೇಳ್ಬಿಟ್ಟು ಯಾರೋ ಅಧಿಕಾರಿಗಳಿರ್ತಾರೆ, ಅವ್ರಿಗೆ ಅಡಿಕೆ ಅಂದರೆ ಏನು ಗೊತ್ತು, ಇದರ ಇಫೆಕ್ಟು ಲಾಸ್ಟ್ ಎಂಡ್ ಯೂಸರಿಗೆ ಅಲ್ಲ ಎಂಡ್ ಗ್ರೋವರಿಗೆ ಏನು ತೊಂದರೆ ಆಗ್ತದೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಅವರ ಅನುಮತಿಯನ್ನು ಕೊಟ್ಟಿರ್ತಾರೆ, ಇವನು ದುಡ್ಡು ಮಾಡ್ಕೊಳ್ತಾನೆ. ಈ ಟ್ರೇಡರ್ ಏನಿದ್ದಾನೆ ಇಂಪೋರ್ಟ್ ಮಾಡೋನು ದುಡ್ಡು ಮಾಡ್ಕೊಳ್ತಾನೆ. ಇದಕ್ಕೆ ಪರಿಹಾರ ಏನಪ್ಪ ಅಂತ ಹೇಳಿದ್ರೆ ರಾಜ್ಯ ರೈತರು ಎಚ್ಚೆತ್ತುಕೊಳ್ಬೇಕು, ನಮ್ಮಂಥ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಬೇಕು. ರಾಜ್ಯ ಸರ್ಕಾರದ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡುವಂಥ ಕೆಲಸವನ್ನು ನಮ್ಮ ಕೃಷಿ ಇಲಾಖೆ, ನಮ್ಮಂಥವರು ರೈತರು ಜೊತೆಯಲ್ಲಿ ಸೇರಿ ಇದಕ್ಕೆ ಹೋರಾಟ ಮಾಡಿದರೆ ಇದಕ್ಕೆ ಪರಿಹಾರ ಇದೆ. ಒಂದು ಇಂಪೋರ್ಟ್ ಮಾಡೋದಕ್ಕೆ, ಇನ್ನೊಂದು ಈ ರೋಗ ಬರದಾಗೆ ಸಂಶೋಧನೆ ಮಾಡಲಿಕ್ಕೆ ನಮ್ಮ ಹತ್ರ ಬೇಕಾದದ್ದು ಸಂಶೋಧನಾ ಕೇಂದ್ರಗಳಿದೆ. ನೋಡಿ, CPCRI ಅನ್ನುವಂಥ ಸಂಸ್ಥೆ ವರ್ಷಕ್ಕೆ ನನ್ನ ಪ್ರಕಾರ ಸುಮಾರು ಕನಿಷ್ಠ ಒಂದು 100 ಕೋಟಿ ಅನುದಾನಗಳು ಕೇಂದ್ರದಿಂದ ರಾಜ್ಯದಿಂದ ಬರ್ತದೆ. ಯಾರಿಗೂ ಕೂಡ ಗೊತ್ತಿಲ್ಲ ಇದರ ಉಪಯೋಗ ಏನು ಮಾಡ್ತಾರೆ ಅವರು. 4 ಅಡಿಕೆ ಗಿಡಗಳನ್ನು ಸಾಕ್ತಾರೆ, 4 ತೆಂಗಿನ ಗಿಡವನ್ನು ಸಾಕ್ತಾರೆ, ಬೇರೆ ಏನು ಮಾಡಿದ್ದು ನನಗೆ ಗೊತ್ತಿಲ್ಲ. ಇಲ್ಲೊಂದು 350 ಎಕರೆ ಜಾಗ ಇದೆ, ವಿಟ್ಲದಲ್ಲಿ ಸುಳ್ಳು ಅರಮನೆಗಳು ಇದೆ, ಜಾಗ ಇದೆ. ನಮ್ಮ ಕಾಸರಗೋಡು ಪಕ್ಕ ಮಂಜೇಶ್ವರದ ಹತ್ರ ಅಲ್ಲಿಯೂ ಕೂಡ ಒಂದು 300-150 ಎಕರೆ ಜಾಗ ಇದೆ. ಅಧಿಕಾರಿಗಳು ಆರಾಮದಲ್ಲಿ AC ರೂಮಲ್ಲಿ ಕೂತು ಅವರ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾರೆ. ರೈತರು ಕೂಡ ಇದರ ಬಗ್ಗೆ ಈಗ ಅದು ಕೇಂದ್ರ CPCRI ಕೇಂದ್ರದ ಆಡಳಿತದಲ್ಲಿರುವಂಥದ್ದು. ರಾಜ್ಯದ ಆಡಳಿತದಲ್ಲಿದ್ದರೆ ನಾವು ಅವರನ್ನು ಖಂಡಿತ ಅವರನ್ನು ಕೂತ್ಕೊಳ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ಕೇಂದ್ರದಿಂದ ಅವರಿಗೆ ಈ ಆದೇಶಗಳು ಬರುವಾಗ 3 ವರ್ಷ ನಮ್ಮ ಒಂದು ಟರ್ಮು ಮುಗ್ದಿರ್ತದೆ. ಸೊ ನಾವು ರೈತರು ಎಚ್ಚೆತ್ತುಕೊಳ್ಬೇಕು, ರೈತರು ಯಾವ ರೀತಿ ಇದರ ಮೇಲೆ ಕೆಲಸ ಮಾಡಬೇಕು, ಅವರನ್ನು ಬಳಸ್ಕೊಳ್ಳುವಂಥ ಕೆಲಸಗಳನ್ನು ಮಾಡಬೇಕು. ಇದರೆಲ್ಲ ಸಮಸ್ಯೆಗಳ ಬಗ್ಗೆ ಯಾವ ರೀತಿ ನಾವು ಮುಂದೆ ನಡಿಬೇಕು ಅನ್ನೋ ವಿಚಾರದ ಬಗ್ಗೆ ನಾವು ಪಂಜಿಗುಡ್ಡೆ ಈಶ್ವರ ಭಟ್ರು ಅವರು ಕೂಡ ಒಳ್ಳೆ ಕೃಷಿಕರು, ಹೆಚ್ಚಿನವರು ದೊಡ್ಡ ಕೃಷಿಕರು ಇರುವಂಥದ್ದು ಬ್ರಾಹ್ಮಣ ಸಮಾಜದವರು ಇದ್ದಾರೆ.
ಎಲ್ಲ ಸಮಾಜದವರು ಇದ್ದಾರೆ, ಅವರು ಸ್ವಲ್ಪ ಅವರು ಇದ್ದಾರೆ, ಅವರನ್ನೆಲ್ಲ ಸೇರಿಸಿ ಯಾರೆಲ್ಲ ಪ್ರಮುಖ ಕೃಷಿಗಾರರು ಇದ್ದಾರೆ ಅದರ ಬಗ್ಗೆ ಅರಿವುಗಳನ್ನು ಇದೆ, ಅದರ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡುವಂಥ ಈ ಒಂದು ಸಮಾವೇಶವನ್ನು ನಾವು ಇಟ್ಕೊಂಡಿದ್ದೀವಿ. ಇದರಲ್ಲಿ ಒಂದು ಅಷ್ಟು ವಿಚಾರಗಳನ್ನು ನಾವು ತೆಕ್ಕೊಂಡು ಅದಕ್ಕೊಂದು ನಿರ್ಧಾರವನ್ನು ಆ ಸಮಾವೇಶದಲ್ಲಿ ಮಾಡಿ ಅದನ್ನು ಮುಂದೆ ಯಾವ ರೀತಿ ತಗೊಳ್ಬೇಕು ಅನ್ನೋ ಒಂದು ವಿಚಾರದಲ್ಲಿ ನಾವು ಒಂದು ಈ ಸಮಾವೇಶದ ಉದ್ದೇಶ. ಜನಪ್ರತಿನಿಧಿಗಳು ಪಕ್ಷಗಳು ಏನಂತ ಹೇಳ್ತೇವೆ ಅಂದರೆ, ಚುನಾವಣೆ ಬರೋದಕ್ಕೆ 6 ತಿಂಗಳ ಮೊದಲು ನಾನು ಒಂದು ಅಡಿಕೆಗೊಂದು ಹೋರಾಟ ಮಾಡ್ತೇನೆ, ಇಲ್ಲ ಹಳದಿ ರೋಗ ಇದೆ ಅಂತ ಒಂದು ಈ ರಾಜಕೀಯವಾಗಿ ಯಾವುದೋ ಒಂದು ವಿಚಾರಗಳು ಹೋದಲ್ಲಿ ಅದಕ್ಕೆ ಪರಿಹಾರ ಸ್ವಲ್ಪ ನಿಧಾನ. ಅದಕ್ಕೆ ಮೊದಲೇ ನಾವು ಇನ್ನೂ ನಮ್ಮ ಚುನಾವಣೆ ಆಗಿ 1 ವರ್ಷ ಇದೆ, ನಾವು ಇನ್ನೂ 1 ವರ್ಷ ಆಗಿದೆ, ಇನ್ನೂ 4 ವರ್ಷ ಇದೆ. ಈಗಲೇ ಒಂದು ಆ ಸಂಶೋಧನೆಗಾಗಿ 1-2-3 ಕೋಟಿ ತರಬಹುದಾ? ಅಲ್ಲ, ಈ ಏನು ಇಂಪೋರ್ಟ್ ಮಾಡ್ತಾರೆ ಇದರ ಬಗ್ಗೆ ನಾವು ಡೆಲ್ಲಿಗೆ ಹೋಗಿ ಅಲ್ಲಿ ಕೃಷಿ ಸಚಿವರ ಗಮನವನ್ನು ಸೆಳೀಬೋದಾ? ಅಲ್ಲ, ಇಂಪೋರ್ಟ್ ಪಾಲಿಸಿಯಲ್ಲಿ ಅವರು ಯಾರು ಸೆಕ್ರೆಟರೀಸ್ ಇದ್ದಾರೆ ಅವರನ್ನು ಹೋಗಿ ಮೀಟ್ ಮಾಡಿ ಇದರ ಬಗ್ಗೆ ಡಿಸ್ಕಷನ್ನು ಮಾಡ್ಬೋದಾ? ಇದರ ಬಗ್ಗೆ ಈ ಅವರನ್ನು ಗಮನ ಸೆಳೆದು ಈ ವಿಚಾರವನ್ನು ಅವರ ಗಮನಕ್ಕೆ ತಂದರೆ ಬಹುಶಃ ಇದಕ್ಕೆ ಪರಿಹಾರ ಕೊಡುವಂಥ ಕೆಲಸವನ್ನು ನಾವು ಈಗ ಬ್ರಿಜೇಶ್ ಚೌಟ ಅವ್ರ ಹತ್ರ ಕೂಡ ನಾವು ಚರ್ಚೆಯನ್ನು ಮಾಡ್ತೇವೆ. ಅವರು ರಾಜಕೀಯ ಮಾಡೋದು ಒಂದು ಹಂತ, ಪರಿಹಾರ ಮತ್ತು ಅನುದಾನ ಡೆವಲಪ್ಮೆಂಟಲ್ಲಿ ನಾವು ರಾಜಕೀಯ ಯಾವಾಗಲೂ ಮಾಡಬಾರ್ದು. ನಮ್ಮ ರಾಜಕೀಯ ಮಾಡೋದು ಅಭಿವೃದ್ಧಿಯಲ್ಲಿ ಮಾಡಬೇಕು, ಪರಿಹಾರಗಳಿಗೆ ಸೊಲ್ಯೂಷನ್ ಕೊಡೋದ್ರಲ್ಲಿ ಮಾಡಬೇಕು ಹೊರತು ಅದನ್ನು ಹಿಂದೆ ಮಾಡುವಂಥದ್ದು ಅಭಿವೃದ್ಧಿಗೆ ಕುಂಠಿತ ಮಾಡುವಂಥ ರಾಜಕೀಯ ಮಾಡಿದರೆ ಅದು ಜನರಿಗೆ ಪರಿಣಾಮವನ್ನು ಬೀರ್ತದೆ. ಅದಕ್ಕಾಗಿ ನಾವು ಒಟ್ಟು ಇದಕ್ಕೆ ಪರಿಹಾರ ಹುಡುಕುವಂಥ ಕೆಲಸವನ್ನು ಮಾಡುವಲ್ಲಿ ಕೇಂದ್ರದನ್ನು ಕೂಡ ಕಾನ್ಫಿಡೆನ್ಸ್ ತೆಗೆದುಕೊಂಡು ಅವರ ಗಮನಕ್ಕೂ ತಂದು ಅವರ ಸಹಾಯವನ್ನು ಪಡ್ಕೊಂಡು ಅಡಿಕೆಗೆ ಒಂದು ಇಂಪೋರ್ಟ್ ಮಾಡಲಿಕ್ಕೆ ಅದು ಕಡಿವಾಣ ಹಾಕುವಂಥದ್ದು, ಜೊತೆಯಲ್ಲಿ ಅಡಿಕೆ ಸಂಶೋಧನೆಗೆ ಆದ್ಯತೆಯನ್ನು ಕೊಡುವ ಮುಖಾಂತರ ಇವಾಗ ಇರುವಂಥ ಏನು ರೋಗ ಇದೆ ಮುಂದಿನ ಬರುವಂಥ ರೋಗಗಳಿಗೆ ಸಾಧಕ ಬಾಧಕಗಳಿಗೆ ನಾವು ಚರ್ಚೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಪರಿಹಾರ ಬೆಳೆಯನ್ನು ಬೆಳೆಸುವುದು ಭಾರಿ ಸುಲಭ ಅಂತ ಸರ್ಕಾರ ಹೇಳ್ತದೆ, ಅದಷ್ಟು ಸುಲಭದ ಕೆಲಸ ಅಲ್ಲ. ಪರಿಹಾರ ಒಂದು ಬೆಳೆಗೆ ಇನ್ನೊಂದು ಬೆಳೆ ಬರಬೇಕಿದ್ರೆ ಇಟ್ ವಿಲ್ ಟೇಕ್ ಲಾಂಗ್ ಟೈಮ್. ಒಂದು 10 ವರ್ಷ 15 ವರ್ಷ ಬೇಕು. ಕೂಡಲೇ ನೀವು ಅಲ್ಲಿ ಅಡಿಕೆಯನ್ನು ತೆಗೆದು ಭತ್ತ ಬೆಳೀರಿ ಅಂತೇಳಿ ಆಗ್ತದೆ, ಎಲ್ಲ ಫ್ರೂಟ್ಸ್ ಬೆಳೀರಿ ಅಂತ ಹೇಳಿದರೆ ಆಗ್ತದೆ. ಅದು ಒಂದು ಹಂತದಲ್ಲಿ ಬೆಳೆದು ಬೇರೆ ಜಾಗದಲ್ಲಿ ಬೆಳೆದು ಅದು ಪರಿಹಾರವಾಗಿ ಕಂಡಲ್ಲಿ ಮಾತ್ರ ಅದನ್ನು ತೆಗಿಬೋದು ಹೊರತು ಅಷ್ಟು ಸುಲಭದಲ್ಲಿ ಆಗುವಂಥ. ಮತ್ತು ಇಡೀ ನೋಡಿ, ಟೊಬ್ಯಾಕೋ ಇಸ್ ಡೇಂಜರಸ್ ಫಾರ್ ಹೆಲ್ತ್ ಅಲ್ವಾ, ಇಂಜುರಿಯಸ್ ಟು ಹೆಲ್ತ್ ಅಂತ ಇದೆ. ಟೊಬ್ಯಾಕೋ ಇಸ್ ಇಂಜುರಿಯಸ್ ಟು ಹೆಲ್ತ್ ಅಂತ ಇಡೀ ಅಮೇರಿಕಾ, ಇಡೀ ದೇಶ ಎಷ್ಟೋ ಹೋರಾಡ್ತದೆ. ಇವತ್ತಿನವರೆಗೆ ಟೊಬ್ಯಾಕೋ ಬ್ಯಾನ್ ಮಾಡಲಿಕ್ಕೆ ಆಯಿತಾ? ಆಗಲಿಲ್ಲ. ಸೊ ಇಟ್ ಈಸ್ ಒನ್ ಆಫ್ ದ ರೆವಿನ್ಯೂ ಜನರೇಟೆಡ್ ಪ್ರಾಡಕ್ಟ್ ಅಗೈನ್ ದೇಶಕ್ಕೆ. ಆದ್ದರಿಂದ ಅದಕ್ಕೆ ಕಡಿವಾಣ ಹಾಕ್ಬೋದು. ಈ ಅರೆಕನೆಟ್ಟಲ್ಲಿ ನಾವೀಗ ಗುಡ್ಕ ಇದಕ್ಕೆಲ್ಲ ಹೋಗ್ತದೆ ಅಡಿಕೆ, ಆದರೂ ಬಾಕಿ ಇದಕ್ಕೆ ಪರ್ಯಾಯವಾಗಿ ಅದನ್ನು ಬಳಕೆ ಮಾಡುವಂಥ ವಿಚಾರಗಳು ನಾವು ಸಂಶೋಧನೆ ಮೂಲಕ ಅದನ್ನು ಕೂಡ ಕಂಡುಕೊಳ್ಳುವಂಥ ವಿಚಾರಗಳಾಗಬೇಕು. ಇದಕ್ಕೆ ಪರಿಹಾರ ಅಂತ ನಾನು ಕಂಡುಕೊಂಡಿದ್ದೀನಿ. ಒಂದು ಪ್ರಾಮಾಣಿಕ ಒಂದು ಪ್ರಯತ್ನವನ್ನು ಮಾಡ್ತೀವಿ, ರೈತರನ್ನು ಸೇರಿಸಿಕೊಂಡು ನಾವು ಚುನಾವಣಾ ಸಮಯದಲ್ಲಿ ಕೂಡ ಅಡಿಕೆ ಪರವಾಗಿ ನಾವು ಇದ್ದೇವೆ ಅನ್ನೋ ವಿಚಾರವನ್ನು ಹೇಳಿದ್ವಿ. ಅದಕ್ಕೆ ನಾವು ಎಲ್ಲ ಹಿರಿಯರನ್ನು, ದೊಡ್ಡ ಬೆಳೆಗಾರರನ್ನು, ಚಿಕ್ಕ ಬೆಳೆಗಾರರನ್ನೆಲ್ಲ ಸೇರಿಸಿ ಅವರ ವಿಚಾರವನ್ನು ತಿಳಿದು ಇದಕ್ಕೆ ಯಾವ ರೀತಿ ಪರಿಹಾರ ಹುಡುಕ್ಬೋದು ಅಂತ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಇದಕ್ಕೆ ನಿಮ್ಮ ಸಹಕಾರಗಳು ಮಾಧ್ಯಮದ ಮುಖಾಂತರ ಎಲ್ಲರಿಗೂ ತಿಳಿಸಿದರೆ ನಾಳಿದ ಕಾರ್ಯಕ್ರಮಕ್ಕೆ ಅವರಿಗೂ ಕೂಡ ಬಂದು ಅವರ ವಿಚಾರಗಳನ್ನು ಹಂಚಿಕೊಳ್ಳುವಂಥ ಕೆಲಸಕ್ಕೆ ಪೂರಕವಾಗ್ತದೆ. ಈ ಭಾಗದಲ್ಲಿ ಅಡಿಕೆ ಒಂದು ಪ್ರಮುಖ ಬೆಳೆ. ಅಡಿಕೆ ಬರೀ ಒಂದು ಉದ್ಯೋಗವಲ್ಲದೆ ಈ ಪ್ರದೇಶದ ಹಲವು ಸಾಮಾಜಿಕ ಬದಲಾವಣೆ, ಅಭಿವೃದ್ಧಿಗೆ ಪೂರಕವಾಗಿದೆ. ಅದು ಬರೀ ಕೃಷಿಕರಿಗೆ ಮಾತ್ರ ಅಲ್ಲ. ಈ ಭಾಗದಲ್ಲಿ ಒಂದು ವಾಹನ ಖರೀದಿ ಆಗಬೇಕಾದ್ರೆ ಅಥವಾ ಯಾವುದಾವುದೊಂದು ಕೈಗಾರಿಕೆ ಅಭಿವೃದ್ಧಿ ಆಗಬೇಕಾದ್ರೆ ಅಥವಾ ಒಂದು ವ್ಯಾಪಾರ ನಡಿಬೇಕಾದ್ರೆ ಇಲ್ಲಿ ಅಡಿಕೆ ಕೃಷಿ ಬೆಲೆ ಬಂದರೆ ಮಾತ್ರ ನಡಿಬೋದು. ಈಗ ಒಂದು ಕಾಲದಲ್ಲಿ ಅಡಿಕೆ ಅಂದರೆ ಅದು ಬಂಗಾರದ ಬೆಳೆ ಅಂತ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಸರ್ಕಾರದ ನೀತಿ ಇರ್ಬೋದು, ಅದರಿಂದ ಆಮದಾಗಿ ಅಡಿಕೆಯ ಬೇಡಿಕೆ ಕುಸಿಯುತ್ತಾ ಬಂತು. ಮತ್ತೊಂದು ಅಡಿಕೆ ಬೆಳೆಯುವ ವಿಸ್ತೀರ್ಣವೂ ಜಾಸ್ತಿ ಆಗಿರ್ಬೋದು, ಅದರಿಂದಲೂ ಅಡಿಕೆಯ ಉತ್ಪನ್ನ ಜಾಸ್ತಿ ಆಗಿರ್ಬೋದು. ಆ ಎರಡರ ಜೊತೆಗೆ ಈಗ ಒಂದು ದೊಡ್ಡ ಸಮಸ್ಯೆ ಏನಂದರೆ ಅಡಿಕೆಗೆ ಬಾಧಿಸುತ್ತಿರುವ ರೋಗಗಳು, ಮುಖ್ಯವಾಗಿ ಹಳದಿ ರೋಗ. ಹಳದಿ ರೋಗ ಬಂದರೆ ಅದು ಅಡಿಕೆ ಸಂಪೂರ್ಣವಾಗಿ ನಾಶವಾಗುವುದಲ್ಲದೆ ಆ ಮಣ್ಣು ಸಹ ಫಲವತ್ತತೆಯನ್ನು ಕಳೆದುಕೊಳ್ಳುತ್ತದೆ. ಅದಕ್ಕೆ ಪರ್ಯಾಯವಾಗಿ ಬೇರೆ ವ್ಯವಸ್ಥೆ ಇಲ್ಲ. ಹಾಗಾದರೆ ಇಷ್ಟರವರೆಗೆ ಭಾಳಷ್ಟು ಸಂಶೋಧನೆಗಳು ನಡೆದರೂ ಅದು ಪೂರ್ತಿಯಾಗಿ ಹಳದಿ ರೋಗ ಒಂದು ಗುಣಪಡಿಸುವಂಥ ಒಂದು ಔಷಧ ಬಳಕೆಯಲ್ಲಿ ಇಲ್ಲ. ಅದರಲ್ಲಿ ಭಾಳಷ್ಟು ರಿಸರ್ಚ್ಗಳು ಆಗ್ತಾಯಿದೆ. ಒಂದಿಬ್ಬರು ನಮ್ಮ PN ಭಟ್ರು ಅವರೊಂದು ರಿಸರ್ಚ್ ಮಾಡಿ ಅದಕ್ಕೆ ಒಂದು ಔಷಧಿಯನ್ನು ಕಂಡು ಹಿಡಿದಿದ್ದಾರೆ. ಆದರೆ ಅದು ಎಲ್ಲ ಕಡೆ ಈಗ ಅದರ ಉಪಯೋಗ ಆಗ್ತಾ ಇಲ್ಲ. ಇನ್ನೊಂದು ಇತ್ತೀಚೆಗೆ ಬಂದಿರುವ ಎಲೆ ಚುಕ್ಕಿ ರೋಗ.
ಇದು ಪ್ರಥಮವಾಗಿ ಅಡಿಕೆಯ ಸೋಗೆಯಲ್ಲಿ ಬಂದು ಹಿಂಗಾರದ ಅಲ್ಲಿ ಬಂದು ಪೂರ್ತಿಯಾಗಿ ಅಡಿಕೆ ಮರವನ್ನು ನಾಶಗೊಳಿಸ್ತದೆ. ಇದರಿಂದ ಏನಾಗ್ತದೆ, ಒಂದು ಕಡೆ ಅಡಿಕೆ ಬೆಳೆ ನಾಶ, ಒಂದು ಕಡೆಗೆ ಅಡಿಕೆ ತೋಟ ನಾಶ, ಇನ್ನೊಂದು ಕಡೆ ಅಡಿಕೆಯ ಮೇಲಿನ ಬೇಡಿಕೆಗಳು ಕಡಿಮೆ ಆಗಿ ದರಗಳು ಕಡಿಮೆ ಆಗೋದು. ಈಗ ರೈತರಿಗೆ ಸಮಸ್ಯೆಯಾಗಿದೆ. ಈ ಸಲ ನೋಡಿದರೆ ಬಹಳಷ್ಟು ಅಡಿಕೆ ಮರಗಳಲ್ಲಿ ಬೆಳೆಯೇ ಇಲ್ಲ. ಯಾಕೆಂದರೆ ಅದು ಮೊನ್ನೆ ನಾರ್ಮಲಾಗಿ ಈ ಪ್ರದೇಶದಲ್ಲಿ 35 ಡಿಗ್ರಿ ಸೆಂಟಿಗ್ರೇಡಿಂದ ಮೇಲೆ ಉಷ್ಣತೆ ಹೋಗಬಾರ್ದು, ಆದರೆ ಈ ವರ್ಷ 40ರ ಹತ್ತಿರ ಬಂದಿದೆ. ಇದರ ಫಲವಾಗಿ ಏನಾಗಿದೆ ಅಂದರೆ ಈಗ ಮಳೆ ಬಂದ ಕೂಡಲೇ ತೋಟವೇ ಕಂಪ್ಲೀಟ್ ನಾಶ, ಇದರಲ್ಲಿ ಬೆಳೆಯೇ ಇಲ್ಲದಂತಾಗಿದೆ. ಹೀಗೆ ಹಲವಾರು ಸಮಸ್ಯೆಗಳಿದೆ. ಈ ಹಲವಾರು ಸಮಸ್ಯೆಗಳನ್ನು ನಾವು ಒಮ್ಮೆ ನಮ್ಮ ಶಾಸಕರಲ್ಲಿ ನಾವು ಕೇಳಿಕೊಂಡೆವು. ನಮ್ಮ ರಮೇಶ್ ದೇಳಂಪಾಡಿ ಎಲ್ಲ ಕೇಳಿದರು, ಇದಕ್ಕೆ ಏನಾದರೂ ಒಂದು ಪರಿಹಾರ ಕಂಡುಕೊಳ್ಬೇಕು. ಯಾಕೆಂದರೆ ಶಾಸಕರು 2-3 ಸಲ ಅಧಿವೇಶನದಲ್ಲಿ ಆ ವಿಷಯವನ್ನು ಪ್ರಸ್ತಾಪಿಸಿದರು ಕೂಡ. ಆಗ ಶಾಸಕರು ಹೇಳಿದರು, ನಾವು ನೇರವಾಗಿ ಏನಾದರೂ ತಿಳ್ಕೊಳ್ಬೇಕಾದ್ರೆ ಒಂದು ಅದಕ್ಕೆ ಸಮಸ್ಯೆಯನ್ನು ಪರಿಹಾರ ಕೊಡುವವರು ಬೇಕು, ಇನ್ನೊಂದು ಸಮಸ್ಯೆಯನ್ನು ಹೊತ್ತ ರೈತರು ಬೇಕಂತ. ಹಾಗೆ ನಾವೊಂದು ಮುಖಾಮುಖಿಯಾಗಿ ಚರ್ಚೆ ಮಾಡುವ ಅಂತ ಹೇಳುವಾಗ ಶಾಸಕರು ಒಂದು ದಿನಾಂಕವನ್ನು ಕೊಟ್ಟರು, ಈ ದಿನಾಂಕದಂದು ಮಾಡಿ ಅಂತ. ಆಗ ಅಡಿಕೆಯಲ್ಲಿ ಒಂದು ಪ್ರಗತಿಪರರಾಗಿ ಬಹಳಷ್ಟು ಸಂಶೋಧನೆಯನ್ನು ಮಾಡಿ ಅಡಿಕೆಯಲ್ಲಿ ಒಂದು ಯಶಸ್ಸನ್ನು ಕಂಡ ನಮ್ಮ ಪಂಜಿಗುಡ್ಡ ಈಶ್ವರ ಭಟ್ರಲ್ಲಿ ನಾವು ಈ ವಿಷಯವನ್ನು ಪ್ರಸ್ತಾವ ಮಾಡಿದಾಗ ಅದರಲ್ಲಿ ಸ್ವಲ್ಪ ಖರ್ಚು ವೆಚ್ಚಗಳು ಇದೆ, ಅದಕ್ಕೆ ಯಾವುದೂ ತಲೆ ಬಿಸಿಬೇಡ, ಇದಕ್ಕೆ ಯಾವುದು ಬೇಕು ಅದಕ್ಕೆ ಪೂರ್ಣವಾದ ಸಹಕಾರವನ್ನು ನಾನು ಕೊಡ್ತೇನೆ. ಯಾಕೆಂದರೆ ನಾನು ಅಡಿಕೆಯಿಂದ ಒಂದು ಅಭಿವೃದ್ಧಿಯನ್ನು ಹೊಂದಿದವ, ನನ್ನಾಗಿ ಇತರ ರೈತರು ಸಹ ಅದರಿಂದ ಪ್ರಯೋಜನ ಪಡೆಯಲಿ ಎಂಬ ಉದ್ದೇಶದಿಂದ, ಒಳ್ಳೆಯ ಉದ್ದೇಶದಿಂದ ಇದರ ನೇತೃತ್ವವನ್ನು ಅವರೇ ವಹಿಸಿಕೊಂಡು ಅವರ ಮನೆಯಲ್ಲಿ ಮಾಡುವುದನ್ನು ನಾವು ತೀರ್ಮಾನಿಸಿದ್ದೇವೆ. ಹೀಗೆ ಪ್ರತಿ ಹಳ್ಳಿಯಲ್ಲಿ ಅಡಿಕೆ ಬೆಳೆಗಾರರು ಮತ್ತು ಅಡಿಕೆ ಬೆಳೆಯಿಂದ ಪೂರಕವಾಗಿ ಇರುವ ಇತರ ವ್ಯಾಪಾರದವರು ಇರ್ಬೋದು, ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಇದರ ಸಹಭಾಗಿತ್ವವನ್ನು ತೋಟಗಾರಿಕೆ ಇಲಾಖೆ ಪುತ್ತೂರು ಮತ್ತು ಲಯನ್ಸ್ ಕ್ಲಬ್ ಪುತ್ತೂರು ಪಾಣಾಜೆ ವಹಿಸಿಕೊಂಡಿದೆ. ಇವರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಎಲ್ಲರೂ ನಮ್ಮ ನಾಳಿನ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಜಿಲ್ಲೆ ಅಂದರೆ ಅದು ಅಡಿಕೆ, ತೆಂಗು, ಕಾಳು ಮೆಣಸಿಗೆ ಸೀಮಿತವಾಗಿದೆ. ಇವತ್ತು ರೈತರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದೇವೆ. ಸೊ ಇವತ್ತು ನಿನ್ನೆ ಸಮಸ್ಯೆ ಅಲ್ಲ, ಹಲವಾರು ವರ್ಷಗಳ ಸಮಸ್ಯೆ ಇದು. ನಮ್ಮ ಸಮಸ್ಯೆಗಳು ಸಮಸ್ಯೆಯಾಗಿಯೇ ಇವತ್ತು ಉಳಿದಿದೆ. ಮೊನ್ನೆ ತಾನೇ ನಮ್ಮ ಶಾಸಕರ ಹತ್ರ ಇದರ ಬಗ್ಗೆ ನಾವು ಹೇಳಿದೆವು. ಶಾಸಕರು ನವೀನ್ ರೈ ಅವರ ಒಂದು ನೇತೃತ್ವದಲ್ಲಿ, ಶಾಸಕರ ಸಾರಥ್ಯದಲ್ಲಿ ಇದನ್ನು ನನ್ನ ಮನೆಯಲ್ಲಿ ನಡೆಸುವುದಂತೇಳಿ ಅವರು ನಿಶ್ಚಯ ಮಾಡಿದರು. ನನಗೆ ಬಹಳ ಸಂತೋಷ ಆಯಿತು. ಅಂದರೆ ಇದು ಹಳದಿ ರೋಗ, ಚುಕ್ಕಿ ರೋಗ ಅಂತ ಹೇಳಿದರೆ ಅದು ದೊಡ್ಡ ರೋಗ. ಇದರಲ್ಲಿ ಈ ನಮ್ಮ ಹಿಂದಿನವರ ಹಿರಿಯರ ಮಾತಿತ್ತು, ಕೃಷಿತು ನಾ ಆಸ್ತಿ ದುರ್ಭಿಕ್ಷಂ. ಕೃಷಿ ಕೆಲಸದಲ್ಲಿ ಖಂಡಿತವಾಗಿಯೂ ದುರ್ಭಿಕ್ಷೆ ಬರಲಾರದಂತೇಳಿ. ಆದರೆ ಈಗ ಕೃಷಿ ಕೆಲಸದಲ್ಲಿ ದುರ್ಭಿಕ್ಷೆ ಬರುವ ಹಾಗೆ ನಮಗೆ ಕಾಣ್ತಾ ಇದೆ. ಇಂಥ ರೋಗ, ವಾತಾವರಣ, ಸರ್ಕಾರದ ಕೆಲವು ಕಾನೂನುಗಳು, ಇವುಗಳ ಬಗ್ಗೆ ಎಲ್ಲ ಕೃಷಿಕರಿಗೆ ಬಹಳ ತೊಂದರೆಯಾಗಿದೆ. ಆದ ಕಾರಣ ಶಾಸಕರ ಸಲಹೆಯಂತೆ ತೋಟಗಾರಿಕೆ ಇಲಾಖೆಯ ಸಹಭಾಗಿತ್ವದಲ್ಲಿ ನವೀನ್ ರೈ ಅವರ ಸಂಯೋಜಕತ್ವದಲ್ಲಿ ಈ ಕಾರ್ಯಕ್ರಮವು ನನ್ನ ಮನೆಯಲ್ಲಿ ಲಯನ್ಸ್ನವರ ಸಹಯೋಗದಲ್ಲಿ ನಮ್ಮ ಮನೆಯಲ್ಲಿ ಇವತ್ತು ಆ ಕಾರ್ಯಕ್ರಮ ನಡೆಯಲಿದೆ. ಹೆಚ್ಚಿನ ರೈತರು, ಇದರಲ್ಲಿ ನಾವು ರಾಜಕೀಯ ಇಲ್ಲ, ಆ ಜಾತಿ ಈ ಪಕ್ಷ ಯಾವುದು ಇದು ಅಂತ ಇಲ್ಲ, ಎಲ್ಲರೂ ನಾವು ರೈತರೇ. 9 ತಾರೀಕಿಗೆ 11 ಗಂಟೆಗೆ ನಮ್ಮ ಮನೆಗೆ ಬರಬೇಕು. ಈ ಕಾರ್ಯಕ್ರಮದ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು. ಹಾಗಲ್ಲದೆ CPCRI ವಿಜ್ಞಾನಿಗಳು ಬರ್ತಾರೆ, PN ಭಟ್ ಅವರವರು ಇಂದೂರಿಂದ ಬರ್ತಾರೆ. ಹಳದಿ ರೋಗಕ್ಕೆ ಮದ್ದು ಕಂಡುಹಿಡಿದವರು ಮೊಟ್ಟ ಮೊದಲಾಗಿ ಅವರು. ಅಲ್ಲಿ ನಮ್ಮ ಪಡೀಲು ಸದಾಶಿವ ಭಟ್ರ ತೋಟದಲ್ಲಿ ಡೆಮೋ ಕಾರ್ಯಕ್ರಮ ನಡೆಯಲಿದೆ. ಅವರ ತೋಟ ಸುಮಾರು ಹಳದಿ ರೋಗದಿಂದ ಹೋಗಿದೆ. ಅದರನ್ನೀಗ ಔಷಧವನ್ನು ನಮ್ಮ PN ಭಟ್ರವರವರು ಮಾಡ್ತಿದ್ದಾರೆ. ಹಾಗೆ ಎಲ್ಲ ರೈತರು ಈ ಕಾರ್ಯಕ್ರಮಕ್ಕೆ ಬರಬೇಕು. ಈ ಕಾರ್ಯಕ್ರಮದಲ್ಲಿ ತಮ್ಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಎಲ್ಲರಿಗೂ 200 ಅಲ್ಲ 1000 ಜನ, ಎಷ್ಟು ಜನ ಬಂದರೂ ನಾವು ಅಂಥ ಕಾಫಿ ತಿಂಡಿಯ ವ್ಯವಸ್ಥೆ, ಊಟದ ವ್ಯವಸ್ಥೆ, ಎಲ್ಲ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡಿದ್ದೇವೆ. ನೀವು ಆ ದಿವಸ ನಮ್ಮ ರೈತರ ಸಮಾವೇಶ ಇಡೀ ನಾರ್ತ್ ವಿಧಾನಸಭೆಯಲ್ಲಿ ಇದರ ಬಗ್ಗೆ ಅಶೋಕ್ ಕುಮಾರ್ ಅವರು ನಮ್ಮ ಬಗ್ಗೆ, ನಮ್ಮ ಕಷ್ಟದ ಬಗ್ಗೆ ಅಲ್ಲಿ ಅರಿವು ಮೂಡಿಸುವಂಥ ಕೆಲಸವನ್ನು ಖಂಡಿತವಾಗಿಯೂ ಮಾಡಿಸ್ತಾರೆ ಅಂತ ಹೇಳುವ ನಂಬಿಕೆ ನನಗುಂಟು. ಇದಕ್ಕೆ ಎಲ್ಲ ರೈತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಂತೇಳಿ ನಾನು ರೈತರ ಪರವಾಗಿ ಕೇಳಿಕೊಳ್ಳುತ್ತೇನೆ. ತೋಟಗಾರಿಕೆ ಇಲಾಖೆ ಪುತ್ತೂರು ಮತ್ತು ಲಯನ್ಸ್ ಕ್ಲಬ್ ಪುತ್ತೂರು ಪಾಣಾಜೆ ಇದರ ಸಹಭಾಗಿತ್ವದಲ್ಲಿ ನಡೆಯುತ್ತಿರುವಂಥ ಈ ಒಂದು ಕಾರ್ಯಕ್ರಮ ನಿನ್ನೆ ತಾನೇ ನಮ್ಮ ಪುತ್ತೂರು ಪಾಣಾಜೆ ಲಯನ್ಸ್ ಕ್ಲಬ್ ಮುಲ್ಕಿಯಲ್ಲಿ ನಡೆದಂಥ ಜಿಲ್ಲಾ ಮಟ್ಟದ ಕಾರ್ಯಕ್ರಮದಲ್ಲಿ ಉತ್ತಮ ಸೇವಾ ಚಟುವಟಿಕೆಗಳಿಗಾಗಿ ನಮಗೆ ಜಿಲ್ಲೆಯಲ್ಲೇ ಪ್ರಥಮ ಸ್ಥಾನ ಬಂದಿರ್ತದೆ. ಈ ಒಂದು ಸಂತೋಷ ವಿಷಯವನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ.
ಈ ಒಂದು ತೋಟಗಳಿಗೆ ಬಾಧಿಸುತ್ತಿರುವಂಥ ಈ ಒಂದು ರೋಗಗಳ ಬಗ್ಗೆ ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ನಮ್ಮ ಗೌರವಾನ್ವಿತ ಶ್ರೀಯುತ ಪಂಜಿಗುಡ್ಡೆ ಈಶ್ವರ ಭಟ್ ಅವರ ಮನೆಯಲ್ಲಿ ನಡೆಯುವಂಥ ಈ ಕಾರ್ಯಕ್ರಮ ನಮ್ಮ ಗೌರವಾನ್ವಿತ ಪುತ್ತೂರಿನ ಶಾಸಕರಾದಂಥ ಅಶೋಕ್ ಕುಮಾರ್ ಇವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಜರುಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ರೈತ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ನಾನು ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಿದ್ದೇನೆ. ನಮ್ಮ ಈ ಕಾರ್ಯಕ್ರಮವನ್ನು ನಮ್ಮ ಪುತ್ತೂರು ಪಾಣಾಜೆ ಲಯನ್ಸ್ ಕ್ಲಬ್ಬಿನ ಕಾರ್ಯದರ್ಶಿಗಳಂತ ಗೌರವಾನ್ವಿತ ನವೀನ್ ರೈ ಚೆಲ್ಯಡ್ಕ ಅವರು, ಅಲ್ಲಿ ಗ್ರಾಮ ಪಂಚಾಯತಿನ ಸದಸ್ಯರು ಕೂಡ ಅವರ ಈ ಒಂದು ಮುಂದಾಳತ್ವದಲ್ಲಿ ಅವರು ಈ ಕಾರ್ಯಕ್ರಮವನ್ನು ಮುತುವರ್ಜಿ ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಹಾಗೆ ಎಲ್ಲ ರೈತ ಬಂಧುಗಳಿಗೆ ನನ್ನ ವಿಜ್ಞಾಪನೆ, ಎಲ್ಲರೂ ಸೇರಿ ಈ ಕಾರ್ಯಕ್ರಮದ ಯಶಸ್ವಿಗೆ ನೀವೆಲ್ಲರೂ ಸಹಕರಿಸಬೇಕಾಗಿ ನಿಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಿದ್ದೇನೆ. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.